ನಾವೇ ಹೊಡೆದಿದ್ರೆ ಭಗವಂತ ಶಿಕ್ಷೆ ಕೊಡಿ. ಇಲ್ಲ ಹೊಡೆದಿದ್ರೆ ಅವರೇ ಹೊಡೆದಿದ್ರೆ ವರ್ಷದಿಂದ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಒಂದು ನಮ್ದು FIR ಹಾಕಿಲ್ಲ. ಒಂದು ಮಿನಿಸ್ಟರ್ ರೆಕಮೆಂಡ್ ಮಾಡಿಸೋದು, ಧಮಕಿಗಳು ಹಾಕೋದು ಅವರೇ ಉದ್ದೇಶಪೂರ್ವಕವಾಗಿ ನಮ್ಮ ಮನೆನ ಹಾಳು ಮಾಡೋ ಉದ್ದೇಶದಿಂದ ಇವರೆಲ್ಲ ಬಂದು ಅವರೇ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಉದ್ದೇಶ. ಮತ್ತೆ ನಮ್ಮ ಮಿಸ್ಸಸ್ಸು ಅವನ ಗೌತಮ ಅನ್ನೋರ ಅಪ್ಪ ಅವರು ಸತ್ತಾಗ ಅದನ್ನೆಲ್ಲ ಸಮಾಧಿಗಳು ಕಟ್ಟಿಸಿ ಎಲ್ಲ ಮಾಡಿ ಎಲ್ಲ ಖರ್ಚು ಮಾಡಿದ್ರು. ನಾನು ಯಾರು 5 ರೂಪಾಯಿ ನನಗೆ ಕೊಟ್ಟಿಲ್ಲ. ಎಲ್ಲ ಮಾಡಿದ್ದು ಇದುವರೆಗೂ ಸೇಫ್ಟಿ ಆಗಿತ್ತು. 2007ರಲ್ಲಿ ನಮ್ಮ ತಂದೆ ತೀರೋದ್ರು, 2018ರಲ್ಲಿ ನಮ್ಮ ಮಿಸ್ಸಸ್ನು ದೇವರಾಜ ತೀರೋದ್ರು. ಅವೆಲ್ಲಕ್ಕೂ ನಾನು ಅವಾಗಲೇ ಸಮಾಧಿಗಳು ಕಟ್ಟಿಸಿ ಕಲ್ಲುಗಳು ಸುತ್ತು ಬಂದೋಬಸ್ತ್ ಮಾಡಿ ಎಲ್ಲ ಮಾಡಿ ಗಿಡ ನೆಟ್ಟಿದ್ದೆ. ಆ ಗಿಡನೂ ಸ್ವಲ್ಪ ಕೆಳಗಡೆ ಬುಡದಲ್ಲಿ ಅದನ್ನು ಫೋಟೋ ಇಟ್ಕೊಳ್ಳಿ ಜೀವ ಬಿಟ್ಟು ಅದನ್ನು ಒಣಗಂಗೆ ಮಾಡಿಬಿಟ್ರು. ಕೊನೆಯಲ್ಲಿ ಇದನ್ನ ಕಿತ್ತುಬಿಟ್ಟು ಚಪ್ಪಡಿಗಳನ್ನ ಇಲ್ಲಿ ಹಾಕೊಂಡಿದ್ರು. ಇಲ್ಲಿ ಹಾಕೊಂಡಿದ್ರೆ ನಾವು ಹೇಳಿದ್ದೆ ನಾನು ಮೊದಲೇನೆ ನಮ್ಮ ಚಪ್ಪಡಿಗಳು ಅವೆಲ್ಲ ಏನು ಮುಟ್ಟಿರಬಾರ್ದು ಅಂತ. ಆದರೂ ತಂದು ಹಾಕೊಂಡಿದ್ವಿ. ಅವು ಬಂದು ನಾವು ಇಲ್ಲಿ ಬಿಚ್ಚಿ ಪಕ್ಕ ತಳ್ಕೊಂಡಿದ್ವಿ. ನಾವು ಅಷ್ಟೇ, ನಾವೇನು ಮಾಡೋಕ್ಕೆ ಹೋಗಿಲ್ಲ. ಆ ಒಂದು ಉದ್ದೇಶವನ್ನು ಮುಂದಿಟ್ಕೊಂಡು ಇವರು ರಾಜಕೀಯಗಳವ್ರ ಮಾತು ಕೇಳಿ ಬಂದು ಅವರಷ್ಟಕ್ಕೆ ಅವರೇ ನೋಡಿ ಕಾರು ಹೊಡೆದು ಬಿಟ್ರು ತಂದು ಇಲ್ಲಿ ನಿಲ್ಲಿಸಿದ್ದೆ ಅಂತ ಹೇಳಿದ್ರು. ಕಾರು ಇಲ್ಲಿದ್ದಾಗ ಫೋಟೋ ಇದೆ ನೋಡಿ, ಕಾರು ಸೇಫ್ಟಿ ಆಗದೆ. ಆ ಕಾರು ಇಲ್ಲಿ ನಿಲ್ಸಿದ ಜಾಗದಾಗ ಹೊಡೆದಿದ್ದೀವಿ ಅಂತ ಗಾಜೊಪ್ಪು ಒಂದು ಸಣ್ಣದಾರು ಒಂದು ಇರಬೇಕಲ್ಲ ಒಂದು ಪೀಸು. ಹೋದೆ ನಾನು. ಅವಾಗ ಹಿಂದ್ಗಡೆ ಒಬ್ಬ ರೌಡಿನ ಕುಡಿಸ್ಕೊಂಬಂದವನಲ್ಲಿ ಕುಡಿಸ್ಕೊಂಬಂದು ಗೌತಮ ನಾನು ಇಲ್ಲಿ ಬಂದು ನಾನು ಫೋಟೋ ಇದು ಮಾಡಿ ವಿಡಿಯೋ ಮಾಡ್ಕೊಳಕ್ ಹೋದೆ. ರೌಡಿಗಳು ಅನ್ನೋ ಪದ ಅಂದ್ಬಿಟ್ಟು ಅಷ್ಟಕ್ಕೆ ಕಟ್ ಮಾಡಿದ್ದಾನೆ. ಅದು ಐತೆ ನೋಡ್ಕೊಂಡು. ಅವರೇ ಮಾಡಿರೋ ವಿಡಿಯೋ ಅಷ್ಟು ಮಾಡಿ ಕಟ್ ಮಾಡಿದ್ರು. ತಿರುಗಿ ಇಲ್ಲಿ ಸಮಾಧಿ ಚೆನ್ನಾಗಿದ್ದ ಕಾರ್ ನಿಲ್ಸಿದಾಗ ಏನೂ ಆಗಿರಲಿಲ್ಲ. ಅವರೇ ನಿಲ್ಸ್ಕೊಂಡು ಫೋಟೋ ಹಿಡಿದವರೇ ತಿರುಗಿ ಎಲ್ಲೋ ಹೋಗಿ ನಿಲ್ಸ್ಕೊಂಡು ಕಾರ್ನ ಹೊಡೆದು ಬಿಟ್ಟು ಇಲ್ಲಿ ಬಂದು ಇಬ್ಬರು ಸೇರಿ ನಾವು ಅಷ್ಟು ನೀಚರು ಅಲ್ಲ, ನಾವು ಅಷ್ಟು ದುಷ್ಟರು ಅಲ್ಲ, ಇಂಥ ಕೆಲಸ ಮಾಡಬೇಕು ಅನ್ನೋ ಬುದ್ಧಿ ನಮ್ಗೆ ಇಲ್ಲೂ ಇಲ್ಲ. ಅವರು ಈಗ ಹೆಂಡತಿ ಫೋಟೋನ ಹೊಡಿಬೇಕಾದ್ರೆ ಅವೊಬ್ಬ ದುಷ್ಕರ್ಮಿ, ಅವನು ಎಷ್ಟು ಅಪಾಯಕಾರಿ ಅನ್ನೋದು ಅದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಾವಂತೂ ಸತ್ಯಾಸತ್ಯದಿಂದ ಇರೋದು ಶುದ್ಧ ಸುಳ್ಳು. ಅವರೇ ಬಂದು ಹೊಡೆದು ಉದ್ದೇಶಪೂರ್ವಕವಾಗಿ ನಮ್ಮ ಮನೇನ ಹಾಳು ಮಾಡೋ ಉದ್ದೇಶದಿಂದ ಬೇರೆ ರಾಜಕೀಯದವ್ರ ಮಾತುಗಳು ಕೇಳಿ, ಅವನು ಅಜಯ್ ಕುಮಾರ್ ಅಂತಿದ್ದಾನೆ, ಅವನ ಮಾತು ಕೇಳಿ ಇವರೆಲ್ಲ ಎತ್ಕಟ್ಟಿ ಫ್ರೀ ಪ್ಲ್ಯಾನ್ ಹಾಕಿ ಬಂದು ಅವರೇ ಕಟ್ಟಿದ್ದನ್ನು ಅವರೇ ಹೊಡೆದು ನಮ್ಮ ಮೇಲೆ ಈ ಥರ ಕಂಪ್ಲೇಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ನೋಡಿ ಈ ಥರ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ನಾವು ಮಾಡೋಕ್ಕೆ ಬರಲೂ ಇಲ್ಲ. ಇಲ್ಲಿ ಕಲ್ಲುಗಳು ಹೊಡೆಯೋದು ನೋಡೋದೆಲ್ಲ ಹೊಡೆದು ಪದ್ಧತಿ ಮಾಡೋಷ್ಟು ನೀಚಿರಲ್ಲ ನಾವು. ನಮಗೂ ಒಂದು ಆತ್ಮೀಯತೆ ಅನ್ನೋದು ಅದೇ. ನಾವಂತೂ ಮಾಡಿಲ್ಲ, ಅವರೇ ಮಾಡಿರೋರು. ಇನ್ನೂ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವನು ಮದುವೆ ಮಾಡ್ಕೊಂಡು ಹೆಂಡ್ತಿನ ಮನೆಗೆ ತಗೊಂಬಂದು ಮಟ್ಕೊಂಡು ತಂದೆ ತಾಯಿ ಇದ್ದಿದ್ದು ಒಬ್ಬ ಮಗನು. ಆ ಸೊಸೆಯನ್ನು ಬಾಳಿಸಿಲ್ಲ ಇವರು. ಸೊಸೆಯನ್ನು ಬಾಳಿಸ್ದೆ ಬೇರೆ ಕಳಿಸಿದ್ರು. ಬೇರೆ ಕಳಿಸಿದ ಮ್ಯಾಗ ಇವರು ಫ್ರೀ ಪ್ಲ್ಯಾನ್ ಮಾಡಿ ಇವರೇ ಕೊಲೆ ಮಾಡಿ ತಗೊಂಡೋಗಿ ರೋಡ ಬಿಸಾಕ್ಬಿಟ್ಟು ಅಲ್ಲೇ ಅವ್ರ ಮನೆ ಹತ್ರ ಆಕ್ಸಿಡೆಂಟ್ ಅಂತೇಳಿ ಅದನ್ನು ಅಷ್ಟಕ್ಕೆ ಮುಚ್ಚಿಬಿಟ್ಟು ತಗೊಂಬಂದು ಎಷ್ಟು ಇಲ್ಲಿಗೆ 4 ಕಿಲೋಮೀಟರ್ ದೂರದಲ್ಲಿದೆ. 4 ಕಿಲೋಮೀಟರ್ ದೂರದಿಂದ ಅಲ್ಲಿ ರುದ್ರಭೂಮಿ ಇದೆ. 42 ವರ್ಷ 43 ವರ್ಷ ಆಗಿದೆ ನಮ್ಮ ಮನೆ ಬಿಟ್ಟವರು. ಇವಾಗ ಅವ್ರು ಅಲ್ಲಿಂದ ಹೆಣ ತಂದು ಇಲ್ಲೇ ಮಣ್ಣು ಮಾಡ್ಬೇಕಾದ್ರೆ ಏನು ಉದ್ದೇಶ? ಅಲ್ಲಿ ಇರ್ಲಿಲ್ವ ಜಾಗ? ಆದ್ರೂ ನಾವು ಅಡ್ಡ ಹಾಕಿಲ್ಲ, ಸಮಾಧಿಗಳು ನೋಡೋದಿಲ್ಲ ಸರ್. ಇದು ಕುಟುಂಬ ರಾಜಕೀಯ. ಇದು ಹಿಂದಿನಿಂದ ನಮಗೂ ಅವ್ರಿಗೂ ಸ್ವಲ್ಪ ಹಳೆ ದ್ವೇಷಗಳಿದೆ. ಆ ಹಳೆ ದ್ವೇಷಗಳಿಂದ ಬಂದಿವರು ಈ ರೀತಿ ಮಾಡಿ ಅವರೇ ಹೊಡೆದು ಅವರೇ ಇದು ಮಾಡಿ ಇವಾಗ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಇದಕ್ಕೆ ಬೇರೆಯವರು ಕುಮ್ಮಕ್ಕೂ ಇದೆ ಊರಲ್ಲಿ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಜಯ್ ಕುಮಾರ್, ಆಮೇಲೆ ಡೈರಿ ಅಧ್ಯಕ್ಷರು ಲಕ್ಷ್ಮೀಕಾಂತ್, ಮತ್ತು ಆ ಲಕ್ಷ್ಮೀಕಾಂತ್ ಮಕ್ಕಳು ಅಜಯ್ ಕುಮಾರ್ ತಮ್ಮ ವಿಜಯ್ ಕುಮಾರ್, ಇವರೆಲ್ಲ ಸೇರಿಕೊಂಡು ಪ್ರೀ ಪ್ಲಾನ್ಗಳು ಮಾಡಿ ಈ ಗೌತಮನನ್ನು ಎತ್ತುಕಟ್ಟಿ ಸುಮಾರು ಇವತ್ತೆಲ್ಲ ಸುಮಾರು ವರ್ಷಗಳಿಂದ ಎಲ್ಲರೂ ದೊಡ್ಡವ್ರನ್ನ ಬಿಟ್ಟು ಅವನು ಚಿಕ್ಕವನು ಆದರೂ ನಮಗೆ ಪದೇ ಪದೇ ಹೋಗೋದು, ಕಂಪ್ಲೇಂಟ್ಗಳು ಕೊಡೋದು, FIR ಹಾಕ್ಸೋದು, ಮಿನಿಸ್ಟ್ರಿಗಳ ಕಡೆಯಿಂದ ಫೋರ್ಸ್ ಮಾಡಿಸೋದು, ಈ ಥರ ಎಲ್ಲ ಮಾಡಿಸಿ ಕೊನೆಗೆ ಏನೂ ನಡೆದಿದ್ದಾಗ ಹಳೆ ದ್ವೇಷಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ವಿ ನೋಡಿ, ಅಲ್ಲಿ ಅದು ನಮ್ಮ ಸಂಬಂಧಿಕರುಗಳ ಸಮಾಧಿ. ಅದು ಆ ಸಮಾಧಿಗೆ ಅಂತೇಳ್ಬಿಟ್ಟು ಸುತ್ತ ಕಲ್ಲುಗಳಾಕಿ ನೋಡಿ, ನಮ್ಮ ಸಂಬಂಧಿಕರ ಸಮಾಧ ಅಣ್ಣ, ಅತ್ತಿಗೆ, ಅಪ್ಪ ಮೂವರ್ಗೂ ನಾವು ಸುತ್ತು ಕಲ್ಲುಗಳು ಹಾಕಿದ್ವಿ. ಇವರೇನು ಮಾಡಿದ್ದಾರೆ, ರಾತ್ರಿ ಬಂದು ಆ ಕಲ್ಲುಗಳನ್ನ ಎತ್ಕೊಂಡು ಇದ್ರ ಸುತ್ತು ಹಾಕಿ
ಎಲ್ಲ ಮಾಡಿ ಇದು ಮಾಡಿದರು. ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಿಲ್ಲ. ನಾವು ಆ ಸಮಾಧಿಗೆ ಹಾಕಿದ ಕಲ್ಲುಗಳು ಇವರೇ ಕಿತ್ತಿರೋದು. ಯಾರೋ ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮ ಅತ್ತಿಗೆಗೆ ಹಾಕಿದ್ರಲ್ಲ ಆ ಕಲ್ಲುಗಳು ಇವರೇ ಕಿತ್ತು ಎಲ್ಲ ಮಾಡಿ ನೋಡಿ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ತಂದಾಕೊಂಡು ಅವರೇ ಬೇಕಂತ ಇಷ್ಟೆಲ್ಲ ಕಿತಾಪತಿ ಮಾಡಿ ಇವತ್ತು ನಮ್ಮ ಮರ್ಯಾದೆ ಕಳಿಬೇಕು, ಮನುಷ್ಯತನದ ಗೌರವ ಕಳಿಬೇಕು, ನಮ್ಮ ಮನೇನ ಹಾಳು ಮಾಡಬೇಕು, ನಾವಿಬ್ಬರೂ ಕಿಂಗ್ಗಳಾಗಿ ಇಲ್ಲಿ ಮೆರಿಬೇಕು, ಇಡೀ ಪ್ರಾಪರ್ಟಿ ನಮ್ಮ ಕೈ ತೊಗೊಂಡು ನಾವು ಮೆರಿಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾರೆ ಸರ್. ಇಲ್ಲಿ ಇದೇ ಸಂಬಂಧ ಇಲ್ಲ.